ಭಾರೀ ಮಳೆ. ಆದರೆ ಈ ಮಳೆಯನ್ನು ಕೂಡ ಲೆಕ್ಕಿಸದೆ ಭಾರೀ ಸಂಖ್ಯೆಯಲ್ಲಿ ಉಡುಪಿಯ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಳಿಗೆ ಎದುರು ಜನ ಸೇರಿದ್ದರು. ಇವರೆಲ್ಲ ಸೇರಿದ್ದು ಬೇರೆ ಯಾವ ಕಾರಣಕ್ಕೂ ಅಲ್ಲ, ನೆಚ್ಚಿನ ವಿಶ್ವ ಸುಂದರಿಯನ್ನ ಕಾಣಲು. ಹೌದು, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಶೋರೂಮ್ ಸ್ಥಳಾಂತರಗೊಂಡಿದ್ದು ನೂತನ ಮಳಿಗೆಯನ್ನ ಉದ್ಘಾಟಿಸಲು ವಿಶ್ವ ಸುಂದರಿ ಮಾನುಷಿ ಚಿಲ್ಲರ್ ಆಗಮಿಸಿದ್ರು. ದೇಗುಲಗಳ ನಗರಿ ಉಡುಪಿಗೆ ವಿಶ್ವ ಸುಂದರಿ ಮಾನುಷಿ ಚಿಲ್ಲರ್ ಭೇಟಿ ನೀಡಿದ್ದಾರೆ. ಉಡುಪಿಯಲ್ಲಿ ಇರುವ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಮಳಿಗೆ ಗೀತಾಂಜಲಿ ಶಾಪರ್ ಸಿಟಿಗೆ ಸ್ಥಳಾಂತರಗೊಂಡಿದ್ದು ನೂತನ ಮಳಿಗೆಯನ್ನ ವಿಶ್ವ ಸುಂದರಿ ಮಾನುಷಿ ಚಿಲ್ಲರ್ ಉದ್ಘಾಟನೆಗೊಳಿಸಿದ್ದಾರೆ. ಭಾರೀ ಮಳೆಯ ನಡುವೆಯೂ ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದ ಗ್ರಾಹಕರು ಹಾಗೂ ಅಭಿಮಾನಿಗಳು ಮಾನುಷಿ ಚಿಲ್ಲರ್ ಜೊತೆ ಫೋಟೋ ತೆಗೆದು ಕೃತಾರ್ಥರಾದರು. ವಿಶ್ವ ಸುಂದರಿ ಮಾನುಷಿ ಶ್ವೇತವರ್ಣದ ಉಡುಗೆಯಲ್ಲಿ ಕಂಗೊಳಿಸ್ತಾ ಇದ್ರು. ಶೋರೂಮ್ ಉದ್ಘಾಟಿಸಿದ ಬಳಿಕ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಮಾನುಷಿ, ಸದ್ಯಕ್ಕೆ ಯಾವುದೇ ಚಲನಚಿತ್ರಗಳಲ್ಲಿ ನಟಿಸುವ ಯೋಚನೆ ಇಲ್ಲ. ಸುಮಾರು 140 ವಿವಿಧ ಸಮಾಜ ಸೇವಾ ಸಂಸ್ಥೆಗಳ ಪ್ರಾಜೆಕ್ಟ್ಗಳಲ್ಲಿ ತೊಡಗಿಸಿಕೊಂಡಿದ್ದೇನೆ. ಅವೆಲ್ಲ ಮುಗಿದ ಬಳಿಕ ಚಿತ್ರ ನಟನೆಯ ಬಗ್ಗೆ ಗಮನ ಹರಿಸ್ತೇನೆ ಅಂತ ಹೇಳಿದ್ರು. So I was quite expecting that question. Well, for me, Bollywood or movies as such was never a plan in mind. So I'm taking things as they come. Right now for a year I'm committed to this world and the activities that I'm supposed to do as a title holder. So for 1 year for sure, no movies for me. After that, let's see, because I also have to complete my education. ಇದೇ ಮೊದಲ ಬಾರಿಗೆ ಉಡುಪಿಗೆ ಬಂದಿದ್ದು ಇಲ್ಲಿನ ಹಸಿರು ವಾತಾವರಣ ನೋಡಿ ಖುಷಿಯಾಗಿದೆ ಅಂದ್ರು. ಈ ಸಂದರ್ಭದಲ್ಲಿ ಮಲಬಾರ್ ಗೋಲ್ಡ್ ನ ಎಂಡಿ ಆಶರ್ ಬೋ, ರೀಜನಲ್ ಹೆಡ್ ಇಬ್ಲು ರೆಹಮಾನ್ ಇನ್ನಿತರರು ಹಾಜರಿದ್ದರು. ಉದ್ಘಾಟನೆಯ ಅಂಗವಾಗಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲಿ 10% ಡಿಸ್ಕೌಂಟ್ ಹಾಗೂ ಪ್ರತಿ ಗ್ರಾಂ ಚಿನ್ನಾಭರಣದ ಮೇಲೆ ₹100 ಕಡಿತ ಹಾಗೂ ಉಚಿತವಾದ ಗಿಫ್ಟ್ ಕೊಡುಗೆ ಪ್ರಕಟಿಸಿದೆ. ಜುಲೈ 15ರವರೆಗೆ ಈ ಕೊಡುಗೆ ಗ್ರಾಹಕರಿಗೆ ಲಭ್ಯವಿದೆ. ಪಲ್ಲವಿ ಸಂತೋಷ್, V4 ನ್ಯೂಸ್, ಉಡುಪಿ.